ಕಾಪುವಿನ ಮೂಳೂರು ತೊಟ್ಟಂ ಪರಿಸರದಲ್ಲಿ ಮತ್ತೆ ಸಮುದ್ರ ಕೊರೆತ ಉಲ್ಬಣಗೊಂಡಿದ್ದು ತೆಂಗಿನ ಮರಗಳು ಸಮುದ್ರ ಪಾಲಾಗಿವೆ. ಕಳೆದ ಜೂನ್ ತಿಂಗಳಲ್ಲಿ ಕಡಲ್ ಕೊರೆತ ಸಂಭವಿಸಿ 30ಕ್ಕೂ ಹೆಚ್ಚಿನ ತೆಂಗಿನ ಮರಗಳು ಕಡಲು ಸೇರಿದ್ದವು. ಗುರುವಾರ ಮತ್ತೆ ಕಡಲ್ ಕೊರೆತ ಹೆಚ್ಚಾಗಿದ್ದು ಮತ್ತೆ ತೆಂಗಿನ ಮರಗಳು ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ ಕಡಲ್ ಕೊರೆತ ಸಂಭವಿಸಿದ ಪ್ರದೇಶಕ್ಕೆ ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ತಡೆಗೋಡೆ ರಚಿಸುವ ನಿಟ್ಟಿನಲ್ಲಿ ಕಲ್ಲುಗಳನ್ನು ಹಾಕಿಸಿದ್ದರು. ಆದರೆ ಮತ್ತೆ ಕಡಲ್ ಕೊರೆತ ಆರಂಭಗೊಂಡಿದ್ದು 1 ತಿಂಗಳಿನಿಂದೀಚೆಗೆ ಹಾಕಿರುವ ಕಲ್ಲುಗಳು ಸಮುದ್ರ ಪಾಲಾಗುತ್ತಿವೆ. ಶಾಶ್ವತ ತಡೆಗೋಡೆ ನಿರ್ಮಿಸುವಂತೆ ಸ್ಥಳೀಯರು ಕೂಡ ಒತ್ತಾಯಿಸಿದ್ದಾರೆ. कल पाड़ी साधारण 15 तारे नल नल पोपी लेक्कने कड़ल बुड़े बुड़े बरुंदु